ಸ್ಟೇಟ್ಸ್ ಕೇರ್ ಚೈಲ್ಡ್ ಕ್ಯಾನ್ಸರ್ ವೆಬ್ಸೈಟ್ನ ಲೋಕಾರ್ಪಣೆ ಸಮಾರಂಭವು ನವೆಂಬರ್ 14ರಂದು ನಗರದ ರೋಶನಿ ನಿಲಯದ ಸೆಮಿನಾರ್ ಹಾಲ್ನಲ್ಲಿ ನಡೆಯಲಿದೆ ಎಂದು ಸಿಇಡಿಎಸ್ಇ ಕೇರ್ ಚೈಲ್ಡ್ ಕ್ಯಾನ್ಸರ್ನ ಮುಖ್ಯ ಸಂಯೋಜಕ ಹೆರಾಲ್ಡ್ ಮೋರಸ್ ಹೇಳಿದರು. ಅವರು ಮಂಗಳೂರಿನ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಅವರು ವಹಿಸಲಿದ್ದಾರೆ. ಮಗು ಬದುಕಲಿ, ಕ್ಯಾನ್ಸರ್ ನಶಿಸಲಿ ಎಂಬ ಧ್ಯೇಯದೊಂದಿಗೆ ಪ್ರಾರಂಭಿಸಿ ನಡೆಸಲಾಗುವ ಈ ಸಂಸ್ಥೆಯು ಸರ್ಕಾರೇತರ ಸಂಸ್ಥೆಯಾಗಿದ್ದು, ನ್ಯಾಯಪರ, ಸ್ವಸ್ಥ ಹಾಗೂ ಸುಸ್ಥಿರ ಸಮಾಜದ ಕಲ್ಪನೆಯೊಂದಿಗೆ ಸಮಾಜದಲ್ಲಿ ಅಂಚಿಗೆ ತಳ್ಳಲ್ಪಟ್ಟ ಜನರಿಗಾಗಿ ಹಲವಾರು ಕಾರ್ಯಯೋಜನೆಗಳನ್ನು ಹಮ್ಮಿಕೊಂಡಿದ್ದೇವೆ ಎಂದರು. ವೆಬ್ಸೈಟ್ ಒಂದನ್ನು ನಾವು ನಾಳೆ ಬೆಳಿಗ್ಗೆ 10 ಗಂಟೆಗೆ ರೋಶನ್ ನಿಲಯದಲ್ಲಿ ಬಿಡುಗಡೆ ಮಾಡಲಿಕ್ಕೆ ಆಯೋಜನೆ ಹಾಕಿಕೊಂಡಿದ್ದೀವಿ. ಈ ನಿಟ್ಟಿನಲ್ಲಿ ನಮಗೆ ಒಂದು ಪತ್ರಿಕಾ ಪ್ರಕಟಣೆಯೊಂದರ ಪ್ರತಿಯನ್ನು ತಮಗೆ ನೀಡಲಾಗಿದೆ. ವಿ ಹ್ಯಾವ್ ಗಿವನ್ ಯು ಅ ಕಾಪಿ ಆಫ್ ದ ಪ್ರೆಸ್ ರಿಲೀಸ್. ಇದು ಪ್ರಮುಖವಾಗಿ ಈ ಕಾರ್ಯಕ್ರಮವನ್ನು ನಾವು ನಮ್ಮ ವಾಮಂಜೂರು ಮಂಗಳ ನಗರದಲ್ಲಿರುವಂತಹ ಸೆಟ್ಸ್ ಸಂಸ್ಥೆ ಸಿಸಿಸಿ ಅದರ ಒಂದು ಸೇವೆಯಾಗಿ ಹಮ್ಮಿಕೊಂಡಿದ್ದೇವೆ. ಸುಮಾರು 5 ವರ್ಷದಿಂದ ಈ ಸೇವೆ ನಡೆಯುತ್ತಾ ಇದೆ. ಸೇವೆಯನ್ನು ಪ್ರಥಮತಃ ನಾವು ವೆನ್ಲಾಕ್ ಹಾಸ್ಪಿಟಲ್ ಮಂಗಳೂರು ಸರ್ಕಾರಿ ಹಾಸ್ಪಿಟಲ್ ಒಂದಿಗೆ ಒಪ್ಪಂದ ಮಾಡಿಕೊಂಡು ಟ್ರಾನ್ಸ್ಪರೆಂಟ್ ಮತ್ತು ಅಕೌಂಟಬಲ್ ಒಂದು ಸೇವೆಯನ್ನು ಮಾಡಲಿಕ್ಕೆ ನಮಗೆ ತುಂಬಾ ಸಹಕಾರ ನೀಡಿದ್ದಾರೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಡಾ ಹರ್ಷ, ಡಾ ಶಾಂತರಾಮ್ ಬಾಳಿಕ, ಡಾ ರೀಟಾ ನೊರನ್ನ ಉಪಸ್ಥಿತರಿದ್ದರು.